ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪರಶುರಾಮ ಸೃಷ್ಟಿಯ ಈ ತುಳುನಾಡು ದೈವ ದೇವರುಗಳು ನೆಲೆ ನಿಂತ ಪುಣ್ಯದ ಬೀಡು. ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ, ಇಂದಿಗೂ ಕೃಷಿಯನ್ನೇ ಮೂಲ ಕಸುಬನ್ನಾಗಿಸಿ ದೈವಾರಾಧನೆ ನಾಗಾರಾಧನೆಗೆ ಹೆಸರಾಗಿ ಭವ್ಯ ಪರಂಪರೆಯ ಇತಿಹಾಸಗಳನ್ನೊಳಗೊಂಡ ಸದಾ ರಮಣೀಯವಾಗಿ ಕಂಗೊಳಿಸುತ್ತಿರುವ ಸುಂದರ ಪ್ರಾಕೃತಿಕ ತಾಣ ಭೂಲೋಕದ ಸ್ವರ್ಗ ಎಂದರೂ ಅತಿಶಯೋಕ್ತಿಯಾಗಲಾರದು. ತುಳುನಾಡಿನ ಬಗ್ಗೆ ಮಾಹಿತಿಯನ್ನು ನಾನು ಕರ್ನಾಟಕದ ಪ್ರತಿಯೊಬ್ಬರೂ ತಿಳಿಯಬೇಕೆನ್ನುವ ಉದ್ದೇಶದಿಂದ ಕನ್ನಡದಲ್ಲಿ ಹಂತವಾಗಿ ತಿಳಿಸುತ್ತಿದ್ದೇನೆ. ಇಷ್ಟರವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ತುಳುನಾಡು ಅಥವಾ ತುಳುವ ನಾಡು ಎಂಬ ಪದಕ್ಕೆ ಹಲವಾರು ಅರ್ಥವಿದೆ. ತುಳುವ ಎಂದರೆ ಮೆದು ಎಂಬ ಅರ್ಥ, ಅಂದರೆ ಮೆದು ಸ್ವಭಾವದ ಜನರು ವಾಸಿಸುವ ನಾಡು ತುಳುನಾಡು. ತುಳುನಾಡಿನಲ್ಲಿ ಒಂದು ಮಾತು ಈಗಲೂ ಪ್ರಚಲಿತದಲ್ಲಿದೆ. ಅದೇನೆಂದರೆ ತುಳುವೆ ಎಡ್ಡೆಡು ಬತ್ತಂಡ ತಿಗಲೆಡು ಸಾಧಿಕೊರುವೆ ತತ್ತದು ನಡತಂಡ ಕೆರುವೆ. ಅಂದರೆ ಒಳ್ಳೆತನದಲ್ಲಿ ಬಂದರೆ ತುಳುನಾಡಿನ ಜನರು ತನ್ನ ಎದೆಯಲ್ಲಿ ಜಾಗ ಕೊಡುವರು, ತಪ್ಪಿ ನಡೆದರೆ ಎದೆಗೆ ಒದೆಯುವರು ಎಂಬ ಅರ್ಥ. ತುಳುನಾಡಿಗೆ ಐತಿಹಾಸಿಕ ಹಾಗೂ ಪೌರಾಣಿಕ ಪುರಾವೆಗಳು ಇವೆ. ಪುರಾಣಗಳು ಹೇಳುವ ಪ್ರಕಾರ ತುಳುನಾಡು ಪರಶುರಾಮನ ಕೊಡಲಿಯಲ್ಲಿ ಹುಟ್ಟಿದ ನಾಡು ಎಂದು ಕರೆಯುತ್ತಾರೆ. ಅದಕ್ಕೆ ಪುರಾಣ ಕಥೆಯೂ ಇದೆ. ಐತಿಹಾಸಿಕವಾಗಿ ನೋಡುವುದಾದರೆ ತುಳುನಾಡು ಐವ ಮತ್ತು ತುಳುವಾದ ಎಂಬ ಪ್ರತ್ಯೇಕವಾದ ಪ್ರದೇಶಗಳನ್ನು ಒಳಗೊಂಡಿತ್ತು. 18ನೇ ಶತಮಾನದವರೆಗೂ ವಿಜಯನಗರದ ಅರಸರು ನಮ್ಮ ಈ ತುಳುನಾಡಿನ ಆಳ್ವಿಕೆ ನಡೆಸುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಇಕ್ಕೇರಿನ ಕೆಳದಿಯ ನಾಯಕರು ತುಳುನಾಡಿನ ಹೆಚ್ಚಿನ ಭಾಗವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿದ್ದರು. ಆನಂತರ ಕೆಲವು ಶತಮಾನಗಳ ನಂತರ ಸಮುದ್ರ ಮಾರ್ಗವಾಗಿ ಗೋವಾದ ಕೊಂಕಣಿಗರು, ಪೋರ್ಚುಗೀಸರು ಹಾಗೂ ಅರಬ್ಬರು ಮಂಗಳೂರಿನ ಪ್ರಮುಖ ಬಂದರಿನ ಮೂಲಕ ಆಗಮಿಸಿದ್ದು ಇತಿಹಾಸದ ಪುಟಗಳು ನಮಗೆ ತಿಳಿಸುತ್ತವೆ. ಅದೇ ರೀತಿ ಜೈನರು ತಮ್ಮ ಆಳ್ವಿಕೆ ಸಮಯದಲ್ಲಿ ಮೂಡಬಿದ್ರೆಯಲ್ಲಿ 1000 ಕಂಬದ ಬಸದಿ, ಶ್ರವಣಬೆಳಗೊಳ, ವೇಣೂರು, ಕಾರ್ಕಳ ಹಾಗೂ ಧರ್ಮಸ್ಥಳದಲ್ಲಿ ಏಕಶಿಲೆಯಲ್ಲಿ ಕೆತ್ತಿಸಿರುವ ಬೃಹತ್ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿಸಿ ತಮ್ಮ ಆಳ್ವಿಕೆಯ ವೈಭವವನ್ನು ಅಳಿಸಲಾಗದಂತಹ ನೆನಪುಗಳಾಗಿ ಬಿಟ್ಟು ಹೋದರು. ತುಳುನಾಡಿನಲ್ಲಿ ತುಳುವ ಜನಾಂಗದ ಜನರು ಹೆಚ್ಚಾಗಿ ವಾಸಿಸುತ್ತಾರೆ. ತುಳುನಾಡನ್ನು ಇಂದಿನ ಕಾಲದಲ್ಲಿ ದಕ್ಷಿಣ ಕೆನರಾ ಎಂದು ಕರೆಯಲ್ಪಡುತ್ತಿದ್ದು ಇದೀಗ ವಿಂಗಡಣೆಯಾಗಿರುವ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಗಳಾಗಿವೆ. ಇನ್ನು ಪೌರಾಣಿಕವಾಗಿ ಹೇಳುವುದಾದರೆ ತುಳುನಾಡನ್ನು ಪರಶುರಾಮ ಸೃಷ್ಟಿಯ ನಾಡು ಎಂದು ಕರೆಯುತ್ತಾರೆ. ಪರಶುರಾಮ ದೇವರು ಗಂಗಾ ಮಾತೆಯಲ್ಲಿ ಸ್ವಲ್ಪ ಜಾಗ ಕೊಡಬೇಕೆಂದು ಕೇಳಿದಾಗ, ಗಂಗಾ ಮಾತೆ ಎಷ್ಟು ಜಾಗ ಬೇಕೆಂದು ಕೇಳಿದಾಗ ಅದಕ್ಕೆ ಪರಶುರಾಮನು ಹೇಳುತ್ತಾನೆ, ತಾನು ತನ್ನ ಕೈಯಲ್ಲಿರುವ ಪರಶು ಅಂದರೆ ಕೊಡಲಿಯನ್ನು ಬಿಸಾಡುವುದಾಗಿಯೂ ಅದು ಹೋಗಿ ಬೀಳುವ ಜಾಗದವರೆಗೂ ತನಗೆ ಜಾಗ ಬಿಟ್ಟು ಕೊಡಬೇಕೆಂದು ಕೇಳಿದಾಗ ಗಂಗಾದೇವಿ ಅದಕ್ಕೆ ಒಪ್ಪಿಗೆ ಸೂಚಿಸುತ್ತಾಳೆ. ಆಗ ಪರಶುರಾಮನು ಕುದುರೆ ಮುಖದ ಬೆಟ್ಟದಲ್ಲಿ ನಿಂತು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಬಿಸಾಡುತ್ತಾನೆ. ತಕ್ಷಣ ಅಷ್ಟು ಸುತ್ತಳತೆಯ ನೀರು ವಾಪಸ್ ಸಮುದ್ರದ ಒಳಗಡೆ ಹೋಗಿ ವಾಸಿಸಲು ಯೋಗ್ಯವಾದ ಭೂಮಿಯಾಗಿ ಮಾರ್ಪಾಡಾಗುತ್ತದೆ. ಅದೇ ಭೂಮಿ ನಮ್ಮ ಈ ತುಳುನಾಡು. ತುಳುನಾಡಿನಲ್ಲಿ ಹೆಚ್ಚಾಗಿ ಮೂಲ ತುಳು ಭಾಷೆಯನ್ನು ಮಾತನಾಡುತ್ತಾರೆ. ಅದರ ಜೊತೆಗೆ ಕನ್ನಡ, ಬ್ಯಾರಿ, ಕೊಂಕಣಿ ಹಾಗೂ ಮಲಯಾಳಂ ಮಾತನಾಡುವ ಜನರು ಇದ್ದಾರೆ. ಇಂಗ್ಲಿಷ್ ಹಾಗೂ ಹಿಂದಿ ವ್ಯಾವಹಾರಿಕ ಭಾಷೆಯನ್ನಾಗಿ ಮಾತನಾಡುತ್ತಾರೆ. ತುಳುನಾಡನ್ನು ದೇವಾಲಯಗಳ ಬೀಡು ಎಂದು ಕರೆಯುತ್ತಾರೆ. ತುಳುನಾಡು ಹಲವಾರು ದೇವಸ್ಥಾನ ಹಾಗೂ ದೈವಸ್ಥಾನಗಳಿಗೆ ಆಶ್ರಯ ತಾಣವಾಗಿದೆ. ಮುಖ್ಯವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಧರ್ಮಸ್ಥಳ ಹಾಗೂ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಹಾಗೂ ಪಣುಲಿಬೈಲು ಶ್ರೀ ಕಲ್ಲುಟ್ಟಿ ದೇವಸ್ಥಾನ ತಮ್ಮ ಕಾರಣಿಕತೆಯನ್ನು ಸದಾ ಮೆರೆದು ತುಳುನಾಡನ್ನು ಕೀರ್ತಿಯ ಉತ್ತುಂಗಕ್ಕೇರಿಸಿದ್ದು ಸುಳ್ಳಲ್ಲ. ಈ ಎಲ್ಲ ದೇವಸ್ಥಾನಗಳಿಗೂ ಚಾರಿತ್ರಿಕ ಹಾಗೂ ಪೌರಾಣಿಕ ಹಿನ್ನೆಲೆಗಳು ಇವೆ. ಅದನ್ನೆಲ್ಲ ಮುಂದಿನ ಎಪಿಸೋಡ್ಗಳಲ್ಲಿ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸುತ್ತೇನೆ. ತುಳುನಾಡಿನ ಆಚಾರ ವಿಚಾರಗಳು, ತುಳುನಾಡಿನ ಸಂಸ್ಕೃತಿ, ಕಲೆಗೆ ಸಂಬಂಧಿಸಿದ ಮಾಹಿತಿಗಳು, ತುಳುನಾಡಿನಲ್ಲಿ ಆಚರಿಸುವ ವಿಶೇಷ ಹಬ್ಬಗಳ ಬಗ್ಗೆಯೂ ಮುಂದಿನ ಎಪಿಸೋಡ್ಗಳಲ್ಲಿ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸುತ್ತೇನೆ. ಅದೇ ರೀತಿ ತುಳುನಾಡಿನಲ್ಲಿ ಆಚರಿಸುವ ಒಂದು ವಿಶೇಷ ಹಬ್ಬ ಪುದ್ದರ್. ಈ ಪುದ್ದರ್ ಎಂಬ ವಿಶೇಷ ಹಬ್ಬದ ಬಗ್ಗೆಯೂ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ತುಳುನಾಡಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ತುಳುನಾಡು.